ಅದು ಯಾಕೋ ಗೊತ್ತಿಲ್ಲ, ಇವತ್ತು ರಾಜ್ಯ ಮಟ್ಟದ ನಾಯಕರಾಗಿ ನಿಂತಿರತಕ್ಕಂತಹ ಸನ್ಮಾನ್ಯ ವಿನಯ್ ಕುಮಾರ್ ಸ್ವರ್ಕೆ ಅವರು NSU ಮುಖಾಂತರ RSS ಬಿಜೆಪಿಯ ಉಗಮ ಸ್ಥಾನ ಪುತ್ತೂರಿನಲ್ಲಿ 80ರ ದಶಕದಲ್ಲಿ ಗೆದ್ದು ಬಂದಿದ್ದಾರೆ. ಆದ್ರಿಂದ ಆ ಯುವಕರಿಗೆ ಅವರೇ ಸ್ಫೂರ್ತಿ. ಹಾಗೆ ಮೊಹಮ್ಮದ್ ಅಲಿ ಅವರ ಎನರ್ಜಿ, ಅವರು ಗುರು ಶಿಷ್ಯರು ಇಬ್ಬರು ಎನರ್ಜಿ ಮುಂದೆ ಅವ್ರಿಗಿಂತ ತುಂಬಾ ಚಿಕ್ಕವರಾದ ನಮ್ಮ ಎನರ್ಜಿ ಏನು ಸಾಕಾಗ್ಲಿಕ್ಕಿಲ್ಲ. ಅದಕ್ಕೊಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ಕೊಂಡು ನಾನು ಎಲ್ಲಿಂದ ಆರಂಭಿಸ್ತೀನಿ ಅಂತ ಹೇಳಿದ್ರೆ, ಆವಾಗ ಮಾನ್ಯ ಶಾಸಕರು ಮಾತಾಡ್ತಾ ಇದ್ರು, ನಿಮ್ಮನ್ನ ಕೇಳ್ತಾ ಇದ್ರು, ನಾನು ಮೆಡಿಕಲ್ ಕಾಲೇಜ್ ತಂದಿದ್ದೇನೆ, 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ, ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೇವೆ, ನಾವು ಗೆಲ್ಲುವುದಿಲ್ವಾ ಹೇಳಿ ಅಂದ್ರು. ಗೆಲ್ಲಲ್ಲ ಅಂದ್ರೆ ಕೈ ಎತ್ತಿ ಅಂದ್ರು. ಒಬ್ರು ಕೈ ಎತ್ತಲಿಲ್ಲ. ಅಂದ್ರೆ ಅಷ್ಟು ಕಾನ್ಫಿಡೆಂಟ್ ಆಗಿದ್ದೀರಿ ಪುತ್ತೂರು ಅವರು, ಈ ಬಾರಿ ಬಿಜೆಪಿ ಏನೇ ಮಾಡಿದ್ರು ನಾವು ಗೆಲ್ತೀವಿ ಅನ್ನುವಂಥ ಧೈರ್ಯದಲ್ಲಿ ಇದ್ದೀರಿ. ಅವ್ರು ಅಷ್ಟು ಮಾತಾಡದ್ಮೇಲೆ ರಾಜಾರಾಮ್ರವ್ರು ಮಾತಾಡಿದ್ರು. ಶಾಸಕರು ಹೇಳಿದ್ರು, ನಾವು ಏನೇನ್ ಮಾಡಿದೀವಿ ನಾವು ಗೆಲ್ತೇವೆ, ನಾವು ಕೆಲಸ ಮಾಡಿದೀವಿ ನಾವು ಗೆಲ್ತೇವೆ. ರಾಜಾರಾಮ್ರ ಪಕ್ಕ ಒಂದು ಚಿಕ್ಕದಾಗ ಒಂದು ಮಾತಾಡ್ತಾ ಇದ್ರು. ಅವ್ರು ಮಾತಾಡಿದ ನಂತರ, ನಾವು ಅನ್ನಭಾಗ್ಯ ಕೊಟ್ವಿ, ನಾವು ಶಿವಭಾಗ್ಯ ಕೊಟ್ವಿ, ನಾವು ಶಿರಭಾಗ್ಯ ಕೊಟ್ವಿ, ಆದ್ರೂ ನಾವು 122ರಿಂದ 65ಕ್ಕೆ ಬಂದ್ವಿ. ಈಗ ಕಂಪೇರ್ ಮಾಡ್ಕೊಳ್ಳಿ. ಯಾಕೆ ಯಾಕೆ ಕೆಲಸ ಮಾಡಿದ್ರೆ ನಾವು ಗೆಲ್ತೀವ? ಉತ್ತರ ಕೊಡಿ ನೋಡೋಣ. ಕೆಲಸ ಮಾಡಿದ್ರೆ ಸಾಕ? ಪ್ರಚಾರ ಮಾಡಿದ್ರೆ ಸಾಕ? ಏನ್ ಮಾಡ್ಬೇಕು ಅನ್ನೋದನ್ನೇ ನಾವು ಹುಡುಕ್ತಾ ಇಲ್ಲ. ನಾವು ಎಲ್ಲಿ ಎಡುತ್ತಾ ಇದ್ದೀವಿ ಅಲ್ಲಿ ಅದನ್ನ ಸರಿಪಡಿಸದೆ ಹೋದ್ರೆ ಮತ್ತೆ ಪುನಃ ನಮ್ಮ ಭಾಷಣಗಳು ವೇದಿಕೆಗೆ ಸೀಮಿತವಾಗಿರುತ್ತೆ. ನಿಮಗೆ ಗೊತ್ತಿದೆಯಾ 1984ರಲ್ಲಿ ಕಾಂಗ್ರೆಸ್ ದೇಶದಲ್ಲಿ ಎಷ್ಟು ಸೀಟಲ್ಲಿ ಇತ್ತು ಅಂತ? 404 ಸೀಟುಗಳು. ಈ ಸರಿ ಮೋದಿ ಅವರ ಟೀಮ್ ಹೇಳ್ತಾ ಇತ್ತು, ಅಬ್ಕಿ ಬಾರ್ 400 ಪಾರ್. ಆದ್ರೆ ದುರಂತ ಏನಾಯ್ತು ಅಂದ್ರೆ 303ರಿಂದ 260ಕ್ಕೆ ಬಂದ್ರು. ಅದು ಬೇರೆ ಪ್ರಶ್ನೆ. ಆದ್ರೆ ಕಾಂಗ್ರೆಸ್ 404 ಇದ್ದಂತಹ ಕಾಂಗ್ರೆಸ್ 30 ವರ್ಷಗಳಲ್ಲಿ 2014ಕ್ಕೆ 44ಕ್ಕೆ ಬರುತ್ತೆ. ಯಾಕೆ ಬಂತು? ಯಾಕೆ ಬಂತು? ಕಾಂಗ್ರೆಸ್ ಏನು ಮಾಡಿಲ್ವಾ? ಅಥವಾ ಬಿಜೆಪಿ ಇನ್ನೇನೋ ಬಂದು ಅಧಿಕಾರದಲ್ಲಿದ್ದು ಜನಸಾಮಾನ್ಯರಿಗೆ, ಅವರ ಜೀವನ ಮಟ್ಟಕ್ಕೆ, ಬಡವರಿಗೆ ಎಲ್ಲ ಸಹಾಯ ಮಾಡಿತ್ತ? 2014 ಮುಂಚೆ ಏನಾದರೂ ಸರ್ಕಾರ ಕೇವಲ 5 ವರ್ಷ ವಾಜಪೇಯಿ ಅವರು ಮಾಡಿದ್ರು. ಯಾಕೆ ಬಂತು? 2 ಬಲಿದಾನಗಳು. ಅವಾಗ ವಿನಯ್ ಕುಮಾರ್ ಸ್ವರ್ಕೆ ಅವರು ರಾಹುಲ್ ಗಾಂಧಿ ಅವರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಸುಮ್ಮನೆ ಮಾತಾಡ್ತಾ ಇರೋದಲ್ಲ. ನಾವು ಅದರ ಉದ್ದೇಶಗಳನ್ನು ಅರ್ಥ ಮಾಡ್ಕೋಬೇಕು. ಈ ಕಡೆ ಒಬ್ಬ ವಿಫಲ ನಾಯಕ ಈ ದೇಶದ ಆರ್ಥಿಕತೆಯನ್ನ, ಈ ದೇಶದ ಸಾಮಾಜಿಕ ವ್ಯವಸ್ಥೆಯನ್ನ, ಈ ದೇಶದ ಸಾಮರಸ್ಯವನ್ನ ಅಧೋಗತಿಗೆ ತಗೊಂಡೋದವರ ವ್ಯಕ್ತಿಯ ಹೆಸರಿಟ್ಕೊಂಡು, ಅವರ ಫೋಟೋನ ಇಟ್ಕೊಂಡು ವೋಟ್ ಕೇಳೋದಾದ್ರೆ, ಇಲ್ಲಿನ ಶಾಸಕರು, ಬಿಜೆಪಿಯ ಶಾಸಕರು ಏನ್ ಮಾಡಿದ್ದಾರೆ ಅನ್ನೋದು ಮುಖ್ಯ ಆಗೋದಿಲ್ಲ, ಬಿಜೆಪಿಯ ಸಂಸದರು ಏನ್ ಮಾಡಿದ್ದಾರೆ ಅಂತ ಮುಖ್ಯ ಆಗೋದಿಲ್ಲ. ಮೋದಿ ಮುಖ ನೋಡಿ ವೋಟ್ ಹಾಕಿ ಅದಕ್ಕೆ ಜನ ಹಾಕುವುದೇ ಆದ್ರೆ ಅವರ ಸಾಧನೆ ಏನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. 2 ಬಲಿದಾನಗಳು. ಅವ್ರು ಹೇಳಿದ್ದು ಅದನ್ನೇ, 2 ಬಲಿದಾನಗಳು. ಯಾವುದಕ್ಕೆ ಬಲಿದಾನ ಕೊಟ್ವಿ? ಏನ್ ಅಪಪ್ರಚಾರ ನಡೆಯುತ್ತೆ? ನಾನು ಆಗ್ಲೇ ಹೇಳಿದೆ, ಕೇವಲ ಪ್ರಚಾರ ಸಾಕಾಗೋದಿಲ್ಲ. ನಿಮ್ಮ ಹೆಚ್ಚಿನ ಶಕ್ತಿ ಅಪಪ್ರಚಾರ ಮತ್ತೆ ಸುಳ್ಳುಗಳಿಗೆ ನಿಮ್ಮಲ್ಲಿ ಉತ್ತರ ಇದ್ರೆ ನೀವು ದಿವಸಕ್ಕೆ ಒಬ್ರು ವೋಟರ್ನ ಬದಲಾಯಿಸಬಹುದು. ನೀವು ಚಿನ್ನದ ರಸ್ತೆ ಹಾಕಿದ್ರು ಇಲ್ಲಾಂದ್ರೆ ಬದಲಾಗಲ್ಲ. ನೀವು ಚಿನ್ನದ ರಸ್ತೆ ಹೆಂಗ್ಪುಂಗ್ಲಿ ನಡೆಯಲ್ಲ. ಕಾರಣ ಆ ಮಿದುಳಿಗೆ ಹಾಕುವಂತ ವಿಷ ಇದೆಯಲ್ಲ, ಅದಕ್ಕೆ ಆ ಮೂಲ ಯಾವುದು ಅನ್ನೋದನ್ನ ಹುಡುಕ್ಬೇಕು. ಏನ್ ಹೇಳ್ತಾರೆ? ಎಲ್ಲಿಂದ ಆರಂಭ ಆಗತ್ತೆ? ಮಹಾತ್ಮ ಗಾಂಧೀಜಿಯಿಂದ ಆರಂಭ ಆಗತ್ತೆ. ಭಾರತ ಪಾಕಿಸ್ತಾನ ಡಿವೈಡ್ ಇಂದ ಆರಂಭ ಆಗತ್ತೆ. ಆಮೇಲೆ ಎಮರ್ಜೆನ್ಸಿ ಬರ್ತಾರೆ, ಎಮರ್ಜೆನ್ಸಿ ನಂತರ ರಾಮ ಮಂದಿರಕ್ಕೆ ಬರ್ತಾರೆ. ಆಮೇಲೆ ಎದ್ರು ಬಿದ್ರು ಎಲ್ಲ ಕಡೆ ಸಿಂಗಲ್ ಅಜೆಂಡಾ. ಅದನ್ನೇ ಇಸ್ಲಾಮಿಕ್ ಫೋಬಿಯಾ ಅಂತೀವಿ. ಇಸ್ಲಾಮೋಫೋಬಿಯಾ ಕಳ್ಕೊಂಡಿದ್ಯಾರು? ಮುಸ್ಲಿಮ್ರ ರಾಜಕೀಯವಾಗಿ. ಆ ಇಸ್ಲಾಮಿಕ್ ಫೋಬಿಯಾಕ್ಕೆ ನೀವು ಉತ್ತರ ಕಂಡುಕೊಳ್ಳದೆ ಹೋದ್ರೆ ನಿಮ್ಮ ಪ್ರಚಾರಕ್ಕೆ ಮೊದಲು ನಿಮಗೆ ಗಟ್ಟಿತನ ಬರಬೇಕು. ನಾನು ಮಾತನಾಡ್ತಾ ಇರೋದು ಎಷ್ಟು ಸರಿ ಇದೆ. ನೀವು ಬಿಜೆಪಿಯ ವಿಡಿಯೋಗಳನ್ನ, ಅವರ IT ಸೆಲ್ ಬರೋ ವಿಡಿಯೋಗಳಿಂದ ನೀವೇ ಪ್ರಭಾವಿತರಾದ್ರೆ, ನಿಮಗೆ ಅದು ಸರಿ ಅಂತ ಅನ್ನಿಸಿದ್ರೆ ನೀವು ಎಲ್ಲಿ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇದೆ?
ನಿಮಗೆ ಉತ್ತರ ಬೇಕು ಅನ್ನೋದಾದ್ರೆ ನೀವು ಅವರು ಮಾತನಾಡುವ ಪ್ರತಿ ಒಂದಕ್ಕೂ ಉತ್ತರಗಳನ್ನು ಕಂಡುಹಿಡಿಬೇಕು. ಪಾಕಿಸ್ತಾನವನ್ನ ಗಾಂಧೀಜಿ ವಿಭಜಿಸಿದ್ರು, ಹೌದಾ ಅಲ್ವಾ? ಸತ್ಯ ಏನು ಗೊತ್ತಿಲ್ಲ. ಪಾಕಿಸ್ತಾನ ಭಾರತ ವಿಭಜನೆ ಆಗಕ್ಕೆ ಮೂಲ ಕಾರಣ ಯಾರು ನಮಗ್ ಗೊತ್ತಿಲ್ಲ. ನೆಹರು ಅವ್ರ ಕಾರಣ ಅಂತ ಅವ್ರು ಹೇಳ್ತಾರೆ, ನಾವು ಯಾರು ಉತ್ತರ ಕೊಡ್ತಾ ಇಲ್ಲ. ಇದಕ್ಕೂ ಉತ್ತರಗಳು ಬೇಕು. ಅಲ್ಲಿಂದನೇ ಬನ್ನಿ. ದ್ವಿರಾಷ್ಟ್ರ, ಎರಡು ರಾಷ್ಟ್ರಗಳ ಕಲ್ಪನೆಯನ್ನು ಹುಟ್ಟು ಹಾಕಿರುವಂತದ್ದು ಸಾವರ್ಕರ್ ರವರ ದೋಸ್ತಿ ಬಾಯಿ ಪರಮಾನಂದ. 1906ರಲ್ಲಿ ಆ ಪ್ರಸ್ತಾಪಗಳಾಗತ್ತೆ. ಆವಾಗ ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ಹೋರಾಟದಲ್ಲಿ ಬಂದೇ ಇರಲಿಲ್ಲ. ಎಸೆನ್ಷಿಯಲ್ಸ್ ಆಫ್ ಹಿಂದುತ್ವ 1923ರಲ್ಲಿ ಬರೀತಾರೆ. ಇದು ನಮ್ಮದು ಬೇಡ, ನೀವು ಇಷ್ಟೇ ಉತ್ತರ ಕೇಳಿ ಅವರಿಗೆ. ಹೌದಾ, ಗಾಂಧೀಜಿಯವರ ಪಾತ್ರ ಇದೆಯಾ, ನೆಹರು ಅವರ ಪಾತ್ರ ಇದೆಯಾ? ಹಿಂದುತ್ವದ ಬುಕ್ಕಲ್ಲಿ ಅವರು ಬರೀತಾರೆ. ಯಾರು? ಸಾವರ್ಕರ್ ಅವರು ಬರೀತಾರೆ. ಈ ದೇಶದ ಹಿಂದೂಗಳದ್ದು, ಇಲ್ಲಿ ಅವರ ಪುಣ್ಯ ಭೂಮಿ ಇದೆ, ಪಿತೃಭೂಮಿ ಇದೆ. ಇಲ್ಲಿನ ಮುಸ್ಲಿಮರಿಗೂ ಮತ್ತೆ ಕ್ರಿಶ್ಚಿಯನ್ರಿಗೆ ಇಲ್ಲ. ಅವರು ಇದ್ದರೂ ಇರಬಹುದು, ಆದರೆ ಎರಡನೆಯ ದರ್ಜೆಯ ಪ್ರಜೆಗಳಾಗಿರಬೇಕು ಅಂತ ಹೇಳ್ತಾರೆ. ಮತ್ತೆ ಪುನಃ ಅವರು ಅದನ್ನ ಪ್ರಸ್ತಾಪ ಮಾಡ್ತಾರೆ 1937ರಲ್ಲಿ. ಇದೇ ವಿಷಯಗಳನ್ನ ಇಟ್ಕೊಂಡಂತಹ ಜಿನ್ನನಿಗೆ ಆಹಾರ ಕೊಟ್ಟಿದ್ಯಾರು? ಇದೇ RSS ಅಂಡ್ ಸಾವರ್ಕರ್ ಅವರು. ಅವತ್ತು ಆ ಜಿನ್ನನನ್ನ ಹುಟ್ಟು ಹಾಕಿದ್ದು ಇವರೇ. ಇವತ್ತು ಸಹ ಈ ದೇಶದಲ್ಲಿ ಜಿನ್ನನಂತವ್ರನ್ನ ಹುಟ್ಟು ಹಾಕ್ಲಿಕ್ಕೆ ಪ್ರಯತ್ನಿಸ್ತಾ ಇರೋದು ಅವರೇ. ಯಾವಾಗೆಲ್ಲ ಜಿನ್ನನಂತವನು ಹುಟ್ಟು ಹಾಕ್ತಾನೋ ಅವರಿಗೆ ಒಂದು 10 ವರ್ಷ 20 ವರ್ಷ ಅವರ ರಾಜಕೀಯ ಗಟ್ಟಿ ಆಗತ್ತೆ. ಆ ಪ್ರಯತ್ನಗಳನ್ನ ಇವತ್ತು ಪ್ರಯತ್ನ ಮಾಡ್ತಾರೆ. ಜಿನ್ನ ಲಾಹೋರ್ ಅಧಿವೇಶನದಲ್ಲಿ, ಮುಸ್ಲಿಂ ಲೀಗ್ನ ಲಾಹೋರ್ ಅಧಿವೇಶನದಲ್ಲಿ ಆತ ಇಟ್ಟಂತ ಪ್ರಸ್ತಾಪ ಇದೇ ಸಾವರ್ಕರ್ ಮೆನ್ಷನ್ ಮಾಡಿರುವಂತ ವಿಷಯಗಳನ್ನ ನೋಡಿ, ಇಲ್ಲಿ ಮುಸ್ಲಿಮರಿಗೆ ಇರ್ಲಿಕ್ಕೆ ಬಿಡೋದಿಲ್ಲ, ನಿಮ್ಗೆ ಬೇಕಾದದನ್ನು ನಾವು ಕೊಡ್ತೇವೆ, ನಮ್ಮದು ಧರ್ಮಾಧಾರಿತವಾದ ರಾಷ್ಟ್ರವನ್ನು ಮಾಡೋಣ ಅಂತ ಜಿನ್ನ ಹೇಳೋದಕ್ಕೆ ಕಾರಣ ಸಾವರ್ಕರ್. ನಾವು ಕೇಳಲಿಲ್ಲ, ನಾವು ಮಾಡಲಿಲ್ಲ. ಮುಸ್ಲಿಮರು ದೇಶ ವಿರೋಧಿಗಳು, ಮುಸ್ಲಿಮರು ಈ ಸ್ವತಂತ್ರಕ್ಕೋಸ್ಕರ ಏನು ಹೋರಾಟ ಮಾಡಿಲ್ಲ. ಅವರು ಹೇಳಿದಾಗ ನಾವು ಮೌನವಾಗಿರ್ತೀವಿ ಅಂದ್ರೆ ನೀವು 2 ಓಟ್ ಕಳ್ಕೊಂಡ್ರಿ, ಮತ್ತೆ ಈ ದೇಶದ ಸಾಮರಸ್ಯವನ್ನು ಕಳ್ಕೊಂಡ್ರಿ. ಕೇವಲ ಚುನಾವಣೆ ಗೆಲ್ಲೋದು ಮುಖ್ಯ ಅಲ್ಲ. ಈ ದೇಶವನ್ನ, ಭಾರತವಾಗಿ ಉಳಿಸ್ಕೊಳ್ಬೇಕು ಅಂದ್ರೆ ನಾವು ಒಂದಾಗಿ ಇರಲೇಬೇಕು. ಚುನಾವಣೆ ಗೆಲ್ಲೋದು ಆಮೇಲೆ. ಅವ್ರು ಹೇಳಿದ ಸತ್ಯ ಇದೆಯಾ? ನಿಮಗೆ ಗೊತ್ತಿದೆಯಾ? ಇದೇ ಪ್ರಧಾನಮಂತ್ರಿಗಳು ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಮುಸ್ಲಿಮರ ಯಾವ ಕೊಡುಗೆನೂ ಇಲ್ಲ ಅನ್ನೋದಾದ್ರೆ, ಈ ದೇಶದ ಮುಸ್ಲಿಮರನ್ನು ಭಯೋತ್ಪಾದಕರಾಗಿ ಬಿಂಬಿಸುವ ಉದ್ದೇಶವೇ ಬಿಜೆಪಿ ಗೆಲ್ಲಬೇಕು ಅನ್ನೋದಾದ್ರೆ ನಿಮ್ಮಲ್ಲಿ ಏನು ಉತ್ತರಗಳಿದಾವೆ? 2019ರಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಡಿಕ್ಷನರಿ ಆಫ್ ಮ್ಯಾಟ್ರರ್ಸ್ ಇನ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ 1857 to 1947 ಅಂತ ಒಂದು ಪುಸ್ತಕವನ್ನ ಮಾನ್ಯ ಪ್ರಧಾನಿಗಳೇ ಬಿಡುಗಡೆ ಮಾಡ್ತಾರೆ. ಇದು ಯಾವುದು ಕಾಂಗ್ರೆಸ್ನವರು ಬಿಡುಗಡೆ ಮಾಡಿದ್ದಲ್ಲ, ಯಾವುದೇ ಮುಸ್ಲಿಮರವರು ಬಿಡುಗಡೆ ಮಾಡಿದ್ದಲ್ಲ, ಅವರದ್ದೇ ಸರ್ಕಾರವೇ ಇತಿಹಾಸವನ್ನ ಕಲೆಕ್ಟ್ ಮಾಡಿ ಮೆನ್ಷನ್ ಮಾಡಿ ಬರೆದಿರುವಂತ ಪುಸ್ತಕ. ಆ ಪುಸ್ತಕದಲ್ಲಿ ಹೇಳುತ್ತೆ, ಈ ದೇಶದ ಸ್ವತಂತ್ರ ಹೋರಾಟಕ್ಕೆ 100 ವರ್ಷಗಳಲ್ಲಿ 90 ವರ್ಷಗಳಲ್ಲಿ ಹುತಾತ್ಮರಾದವರ ಸಂಖ್ಯೆಯಲ್ಲಿ 30% ಭಾರತೀಯ ಮುಸಲ್ಮಾನರಾಗಿದ್ರು. ಇದು ಮುಸಲ್ಮಾನರನ್ನ ಮೆಚ್ಚಕ್ ಬೇಡಿ, ಆ ಮುಸಲ್ಮಾನರನ್ನ ತೋರಿಸಿ ಓಟ್ ತಗೋತಾ ಇದಾರಲ್ಲ ಅವ್ರಿಗೆ ಹೇಳಿ. ಮುಸಲ್ಮಾನರಿಗೆ ಏನಾಗ್ಬೇಕಾಗಿಲ್ಲ, ಆದ್ರೆ ಸೋಲಿಸ್ತಾ ಇರೋದು ಯಾರನ್ನ? ವಿನಾಯಕ್ ಕುಮಾರ್ ಸ್ವರ್ಕೆ ಅವರಿಗಿಂತ ನೈಜ ಹಿಂದೂಗಳು ಬೇಕಾ? ಅಥವಾ ಈ ಭಾಗದಲ್ಲಿ ನಿಂತಿರುವಂತಹ ಎಲ್ಲ ಕಾಂಗ್ರೆಸ್ಸಿನ ನಾಯಕರು ಯಾರು ಹಿಂದೂ ವಿರೋಧಿಗಳಾಗಿದ್ರ? ಸಾಧ್ಯವೇ ಇಲ್ಲ. ಅವರ ಪೂಜಾ ಪುರಸ್ಕಾರಗಳು, ಹಿಂದೂ ಧರ್ಮದ ದೇವೋದ್ದೇಶಗಳು, ಹಿಂದೂ ಧರ್ಮದ ಅಹಿಂಸೋ ಪರಮೋ ಧರ್ಮ ಅನ್ನೋದು ಅವ್ರು ಹೇಳಿದ್ರೆ, ಅವ್ರು ಏನ್ ಹೇಳ್ತಾರೆ? ಅಹಿಂಸಾ ಪರಮೋ ಧರ್ಮವನ್ನು ಅವ್ರ ಹುಡುಗರಿಗೆ ಹೇಳೋದೇ ಇಲ್ಲ. ಅವ್ರು ಹೇಳೋದಿಷ್ಟೇ, ಧರ್ಮ ಹಿಂಸಾ ತಥೈವಚ್ ಅಂತ ಹೇಳ್ತಾರೆ. ಅದು ಆ ಹುಡುಗರಿಗೆ ಪ್ರವೋಕ್ ಆಗತ್ತೆ. ಧರ್ಮ ಹಿಂಸಾ ತಥೈವಚ್ ಅಂತ ಹೇಳಿದ್ರೆ ನೀ ಧರ್ಮಕ್ಕೋಸ್ಕರ ಹಿಂಸೆಯನ್ನ ಮಾಡು ಅಂದ್ರೆ ಅವರ ನರೇಟಿವ್ ಹೆಂಗ್ ಸೆಟ್ ಆಗತ್ತೆ ಅಂತ ಹೇಳಿದ್ರೆ, ನೀ ಧರ್ಮಕ್ಕೋಸ್ಕರ ಮುಸ್ಲಿಮರ ವಿರುದ್ಧ ಹೋಗು, ದ್ವೇಷ ಮಾಡು, ಸಾಯಿಸು, ಹೊಡಿ, ಬಡಿ, ಕಡಿ. ಅದಲ್ಲ ಹಿಂದೂ ಸಂಪ್ರದಾಯ, ಹಿಂದೂ ಧರ್ಮ. ಅವರು ಹಿಂದೂ ಸಂಗಮದ ಬಗ್ಗೆ ಮಾತಾಡ್ತಾರೆ. ಆದ್ರೆ ಇವತ್ತು ಇಲ್ಲಿ ಕೂತಿದೀವಲ್ಲ, ಎಲ್ಲ ಜಾತಿ ಧರ್ಮದವ್ರನ್ನ ಕೂತು ಮಾಡ್ತಾ ಇದೀವಲ್ಲ, ಇದು ನೈಜ ಹಿಂದೂ ಸಂಗಮ.
ಹಿಂದೂ ಧರ್ಮ ಹೇಳಿದ್ದು ಇದನ್ನ. ಅದನ್ನ ಅರ್ಥ ಮಾಡಿಸುವಲ್ಲಿ ಮತ್ತೆ ಅದನ್ನ ತಿಳಿಸುವಲ್ಲಿ ನಾವು ಹೇಳುತ್ತಾ ಇದ್ದೀವಿ. ನಾನು ಇಸ್ಲಾಮಿಕ್ ಫೋಬಿಯದ ಬಗ್ಗೆ ಜಾಸ್ತಿ ಯಾಕೆ ಮಾತಾಡ್ತಿದ್ದೀನಿ ಅಂದ್ರೆ, ನಮ್ಮವರನ್ನ ಸೋಲಿಸಲಿಕ್ಕೆ, ಕಾಂಗ್ರೆಸ್ಸಿನಲ್ಲಿರುವ ನೈಜ ಹಿಂದೂ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಸೋಲಿಸಲಿಕ್ಕೆ ಅವರು ಬಳಸುವಂತದ್ದು ಮುಸ್ಲಿಂಗೆ ಸಂಬಂಧಪಟ್ಟಿದ್ದು. ಒಂದು ಇನ್ಸಿಡೆಂಟ್ ಎಲ್ಲಾದ್ರೂ ನಡೀಲಿ, ಅದರ ಹಿಂದೆ ಅವರು ಮಾತನಾಡುವಂಥದ್ದನ್ನ ಕೇಳಿಸ್ಕೋಬೇಕು. 24x7 ಚಾನಲ್ ಅದರ ಬಗ್ಗೆ ಕೆಲಸ ಮಾಡುತ್ತೆ. ಎಷ್ಟು ಪ್ರಪಗಂಡಗಳಿರುತ್ತೆ ಅಂತ ಹೇಳಿದ್ರೆ, ಪೆಹಲ್ಗಾಮ್ ಅಟ್ಯಾಕ್ ನಡೆಯುತ್ತೆ, ನೀವು ಕೇಳಿಸ್ಕೊಂಡಿದ್ದೀರಿ. ಏನಂತ? ಹಿಂದೂನೋ ಮುಸ್ಲಿಮೋ ಅಂತ ನೋಡಿ ನೋಡಿ ಕೊಂದ್ರು ಅಂತ. ಅದರಿಂದ ಏನು ಪಾಠ ಕಲಿಬೇಕಾಗಿತ್ತು? ನಾವು ಭಾರತೀಯರಾದ ನಾವು ಏನು ಪಾಠವನ್ನು ಕಲಿಬೇಕಾಗಿತ್ತು? ಪಾಕಿಸ್ತಾನದ ಮೂಲ ಉದ್ದೇಶವೇ ಇಲ್ಲಿನ ಹಿಂದೂ ಮುಸ್ಲಿಮರನ್ನ ಜಗಳ ಮಾಡಿಸೋದು. ಅಂದು ಬ್ರಿಟಿಷರಿಗೆ ಕಷ್ಟ ಆಗಿತ್ತು. ಎಲ್ಲಿಯ ತನಕ ಈ ದೇಶದಲ್ಲಿ ಹಿಂದೂ ಮುಸ್ಲಿಮರು ಒಟ್ಟಾಗಿ ಸ್ವತಂತ್ರ ಹೋರಾಟದಲ್ಲಿ ಇರ್ತಾರೋ ಅಲ್ಲಿ ತನಕ ಈ ಭಾರತವನ್ನು ನಮ್ಮ ಕೈವಶ ಮಾಡ್ಕೊಳಕ್ ಆಗೋದಿಲ್ಲ ಅನ್ನೋ ಕಾರಣಕ್ಕೇನೆ ಮುಸ್ಲಿಂ ಲೀಗಿಗೆ ಸಪೋರ್ಟ್ ಮಾಡಿದ್ರು. ಸಾವರ್ಕರ್ ಅವರು ಒಂದು ತಿಳ್ಕೊಳ್ಳಿ ನಿಮಗೆ, ಸಾವರ್ಕರ್ ಅವರು ಜೈಲಿಗೆ ಹೋಗುವ ತನಕ ಅವರು ಮುಸ್ಲಿಂ ವಿರೋಧಿ ಆಗಿರಲಿಲ್ಲ. ಮುಸ್ಲಿಂ ವಿರೋಧಿ ಆಗಿರಲಿಲ್ಲ. ಮೊಘಲ್ನ ಕೊನೆಯ ದೊರೆ ಬೌದ್ಧ ಶಾ ಆತನ ನಾಯಕತ್ವವನ್ನು ಒಪ್ಪಿಕೊಂಡವರು. ಯಾವಾಗ ಜೈಲು ಒಳಗೆ ಹೋದ್ರು, ಯಾವಾಗ ಕರಿನೀರಿನ ಶಿಕ್ಷೆ ಅಂದ್ರು, ಶಿಕ್ಷೆ ತಡ್ಕೊಳಕ್ ಆಗ್ಲಿಲ್ಲ, ಅಲ್ಲಿಗೂ ಒಪ್ಕೊಂಡ್ಬಿಡೋಣ. ಒಬ್ಬ ಮನುಷ್ಯ ನಾನು ಸಾಯ್ಬಾರ್ದು, ನಾನು ಬದುಕಬೇಕು ಅನ್ನೋದು ತಪ್ಪಲ್ಲ. ಆವಾಗ ಬ್ರಿಟಿಷರ ಎಜೆಂಡಗಳಿಗೆ ಅವರು ಜೈಲಿಗೆ ಬಂದ ನಂತರ ಬರೆದಿರುವ ಪ್ರತಿಯೊಂದು ಪುಸ್ತಕದಲ್ಲಿನೂ ಈ ದೇಶದ ಹಿಂದೂ ಮುಸ್ಲಿಮರನ್ನ ಡಿವೈಡ್ ಮಾಡಿದ್ರು. ಅದಕ್ಕೆ ತಕ್ಕದಾಗಿ 1906ರಲ್ಲಿ ಮುಸ್ಲಿಂ ಲೀಗ್ ಹುಟ್ಕೊಳ್ಳುತ್ತೆ. ಮುಸ್ಲಿಂ ಲೀಗಿಗೂ ಸಹ ಬ್ರಿಟಿಷರು ಸ್ವತಂತ್ರ ಹೋರಾಟಕ್ಕೆ ಹೋಗುವಂತ ಮನಸ್ಸು ಮಾಡದೆ ಅವ್ರಿಗೆ ಏನ್ ಬೇಕು ಅದನ್ನ ಕೊಡ್ಕೊಂಡು ಬಂದ್ರು. ಮುಸ್ಲಿಂ ಪ್ರಾಂತ್ಯಗಳಲ್ಲಿ ನಾವು ಪೂನಾ ಪ್ಯಾಕ್ಟ್ ಬಗ್ಗೆ ಮಾತಾಡ್ತೀವಿ. ಮಹಾತ್ಮ ಗಾಂಧೀಜಿ ಅವರು ದಲಿತರಿಗೆ 2 ಓಟ್ ಕೊಡೋ ಅವಕಾಶಗಳನ್ನ ತೆಗೆದ್ರು ಅಂತ. ಆದ್ರೆ ಯಾಕೆ ತೆಗೆದ್ರು ಅಂದ್ರೆ, ಇದಕ್ಕಿಂತ ಮುಂಚೆನೆ ಮುಸ್ಲಿಂ ಲೀಗ್ ಅವರಿಗೆ ಮುಸ್ಲಿಮರಿಗೆ 2 ಓಟ್ ಕೊಡುವ ಅಧಿಕಾರವನ್ನ ಬ್ರಿಟಿಷರು ಕೊಟ್ಟಿದ್ರು. ಇನ್ನು ಮುಂದಕ್ಕೆ ದಲಿತರು, ಇನ್ನು ಮುಂದಕ್ಕೆ ಇನ್ನೊಂದು ಜಾತಿಯವರು ಇದೇ ತರ ಮಾಡ್ಕೊಂಡು ಬಂದ್ರೆ ಸ್ವಾತಂತ್ರ್ಯ ಹೋರಾಟ ಮಾಡೋದು ಯಾವಾಗ ಎನ್ನುವುದಿತ್ತು. ಅದು ಗಾಂಧೀಜಿಯವರ ಯೋಚನೆಯಾಗಿತ್ತು. ಆದ್ರಿಂದ ನೀವುಗಳು ಅವರು ಕೇಳುವ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕು ಅಂದ್ರೆ, ಮುಸ್ಲಿಮರು ಖಳನಾಯಕರಾಗಿ ಎಷ್ಟು ಬಿಂಬಿಸ್ತಾರೋ ಅಷ್ಟು ಕಾಂಗ್ರೆಸ್ಸಿನ ವೋಟ್ ಮೈನಸ್ ಆಗತ್ತೆ ರಾಜಕೀಯವಾಗಿ. ದಕ್ಷಿಣ ಕನ್ನಡದ ಸಾಮರಸ್ಯ ಹಾಳಾಗತ್ತೆ. ಚೆನ್ನಾಗೇ ಇರ್ತಾರೆ, ಎದುರುಗಡೆ ಚೆನ್ನಾಗಿರ್ತಾರೆ, ಆದ್ರೆ ಒಳಗಡೆ ನನ್ನ ಸ್ನೇಹಿತ ನನಗೆ ಕೇಳ್ತಾ ಇದ್ದ, ಆತ್ಮೀಯ ಸ್ನೇಹಿತ, ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ವಿ 2014 ತನಕ. 2014 ನಂತರ ಆತನ ಪೋಸ್ಟ್ಗಳು, ಆತ ಹಾಕೋ ವಿಡಿಯೋಗಳು ವಿಚಿತ್ರವಾಗಿತ್ತು. ಯಾಕಣ್ಣ ಹೀಗೆ ಅಂತ ಕೇಳಿದೆ. ಇಲ್ಲ ನಿನಗಲ್ಲ, ಅದು ಅವರಿಗೆ. ಯಾರಣ್ಣ ಅದು? ನೀನು ಒಳ್ಳೆ ಮುಸ್ಲಿಂ. ಅವರು ವಿಡಿಯೋ, ಯಾವ ವಿಡಿಯೋ ಇದು ಗೊತ್ತಾ? ಇಂಡೋನೇಷಿಯಾ, ತಾಲಿಬಾನ್, ಪಾಕಿಸ್ತಾನದ ವಿಡಿಯೋವನ್ನು ಎಡಿಕ್ಟ್ ಮಾಡಿ ಇದು ಭಾರತದಲ್ಲಿ ಅಂತ ತೋರಿಸುವ ಪ್ರಯತ್ನ. ಅಲ್ಲ, ಹಾಗಾದ್ರೆ ನಿನ್ನ ಪ್ರಕಾರ ಯಾರವರು? ನೀನು ಒಳ್ಳೆಯವನೇ, ಆದ್ರೆ ಬೇರೆ ಮುಸ್ಲಿಮ್ಸ್ರೆಲ್ಲ ಕೆಟ್ಟವರಿದ್ದಾರೆ. ಆಯ್ತು, ಒಂದು ಕೆಲಸ ಮಾಡು, ನಿನ್ನ ಮೊಬೈಲಲ್ಲಿ ಮುಸ್ಲಿಮ್ಸ್ ಎಷ್ಟು ನಂಬರ್ ಇದಾವೆ? ಒಂದು 100-200 ಇದಾವೆ. ಅದರಲ್ಲಿ ಯಾವ ಮುಸ್ಲಿಂ ಇದು ಅಂತ ಒಂದು ಸ್ವಲ್ಪ ಹುಡುಕಿ ಹೇಳು ಅಂದೆ. 1 ನಿಮಿಷ ಸೈಲೆಂಟ್ ಆಗ್ತಾನೆ. ಆಮೇಲೆ ಎಲ್ಲ ನಂಬರ್ ನೋಡ್ರಿ, ಇಲ್ಲ ನನ್ನ ಮೊಬೈಲಲ್ಲಿ ಇಲ್ಲಿರುವ ಯಾವ ಮುಸ್ಲಿಮನು ಇದು ಅಲ್ಲ ಅಂತ ಹೇಳ್ತಾನೆ. ಅಂದ್ರೆ ಅರ್ಥ ಆ ಬ್ರೈನ್ ವಾಶ್ ಹೇಗಾಗತ್ತೆ ಅಂತ ಹೇಳಿದ್ರೆ, ವಿಡಿಯೋ ನೋಡ್ತಾರೆ, ಯಾರು ಅಂತ ಗೊತ್ತಿಲ್ಲ, ಅದಕ್ಕೆ ಅಡಿಕ್ಟ್ ಆಗ್ತಾನೆ, ಅವನೊಂದು 10 ಜನರಿಗೆ ಫಾರ್ವರ್ಡ್ ಮಾಡ್ತಾನೆ, ಅದನ್ನ ಸತ್ಯ ಅಂತ ನಂಬ್ತಾರೆ. ನಾವು ಆಗ ಸಾವರ್ಕರ್ ಅವರ ಕರಿನೀರಿನ ಶಿಕ್ಷೆಯ ಬಗ್ಗೆ ಅವನು ನನಗೆ ಕೇಳ್ದ. ಅಷ್ಟು ಶಿಕ್ಷೆ ಅನುಭವಿಸಿದ್ದಾರೆ, ಸ್ವತಂತ್ರ ಹೋರಾಟ ಮಾಡಿದ್ದಾರೆ. ಅವರನ್ನ ನೀವು ವಿರೋಧಿಸ್ತೀರಿ. ನಿಮಗೆ ತಿಳಿದಿರಲಿ, ಕರಿನೀರಿನ ಶಿಕ್ಷೆ, ಸೆಲ್ಯುಲರ್ ಜೈಲ್, ಅದು ಸಿದ್ಧವಾಗಿದ್ದು 1859ರಲ್ಲಿ. ಅದರ ಮೊಟ್ಟ ಮೊದಲ ಕೈದಿ ಯಾರು ಗೊತ್ತಾ ನಿಮಗೆ? ಸೆಲ್ಯುಲರ್ ಜೈಲ್ ಕರಿನೀರಿನ ಶಿಕ್ಷೆನ ಮೊಟ್ಟ ಮೊದಲ ಕೈದಿ ಮೌಲಾನಾ ಅಲ್ಲಾವುದ್ದೀನ್ ಹೈದರ್. ಇದು ಯಾರು ಎಲ್ಲಿ ಗೊತ್ತಾಗ್ಬಿಟ್ರೆ ಹಿಂದೂ ಮುಸ್ಲಿಂ ಒಂದಾಗ್ಬಿಡ್ತಾರೆ, ಗೊತ್ತಾಗ್ಬಾರ್ದು, ಇತಿಹಾಸಗಳನ್ನ ಹೇಳಬಾರ್ದು. ಯಾಕೆ ಕರಿನೀರಿನ ಶಿಕ್ಷೆ ಸಿಕ್ಸು ಅಂತ ಹೇಳಿದ್ರೆ, 1857ರಲ್ಲಿ ಏನು ದಂಗೆ ನಡೀತು, ಆವಾಗ ಹೈದರಾಬಾದಿನ ಮಕ್ಕಾ ಮಸೀದಿಯ ಇಮಾಮ್ ಆಗಿದ್ದಂತಹ ಅಲ್ಲಾವುದ್ದೀನ್ ಹೈದರ್ ಅವರು
ಬ್ರಿಟಿಷರ ರೆಸಿಡೆನ್ಸಿ ಎಂಬಸಿಯ ಮೇಲೆ ದಾಳಿ ಮಾಡ್ತಾರೆ. ದಾಳಿ ಮಾಡಿದಾಗ ಅವರ ಕೈಗೆ ಗುಂಡು ತಗಲತ್ತೆ, ಒಂದು ಕೈ ಪ್ಯಾರಲೈಸ್ ಆಗತ್ತೆ. ಪ್ಯಾರಲೈಸ್ ಆದ್ರೂ ಸಹ ಭೂಗತರಾಗಿ ಮತ್ತೆ ಹೋರಾಟ ಮಾಡ್ತಾರೆ. ಅದಾಗಿ 2 ವರ್ಷಕ್ಕೆ ಅವರ ಬಂಧನ ಆಗತ್ತೆ. ಮೊಟ್ಟ ಮೊದಲ ಸೆಲ್ಯುಲರ್ ಜೈಲ್, ಇನ್ನೇನು ಓಪನಿಂಗ್ ಸೆರೆಮನಿನೇ ಮೌಲಾನದವರಿಂದ ಆಗತ್ತೆ. ಜೈಲಿಗೆ ಹೋದ ಮೇಲೆ ಅವರ 2 ಕೈಗಳು ಪ್ಯಾರಲೈಸ್ ಆಗತ್ತೆ, ಕಣ್ಣುಗಳು ಹೋಗತ್ತೆ. ಈಗ ನೀವು ತಿಳ್ಕೋಬೇಕಾಗಿದ್ದು ಯಾರು ನಿಜವಾದ ರಾಷ್ಟ್ರೀಯವಾದಿಗಳು. 30 ವರ್ಷ ಅದೇ ಜೈಲಿನಲ್ಲಿ, 2 ಕಣ್ಣಿಲ್ಲ, ದೇಹವೆಲ್ಲ ಪ್ಯಾರಲೈಸ್ ಆಗಿನೂ ಸಹ 30 ವರ್ಷ 1889ರಲ್ಲಿ ಅಲ್ಲೇ ಹುತಾತ್ಮರಾಗ್ತಾರೆ. ಈ ಕಥೆಗಳು ಏನಾಗುತ್ತೆ ಅಂತ ಹೇಳಿದ್ರೆ, ಈ ದೇಶದ ಮುಸ್ಲಿಮರನ್ನ ಏನು ತೋರಿಸ್ಲಿಕ್ಕೆ ಹೋಗ್ತಾರಲ್ಲ, ಅದರಿಂದ ಆಗಬಹುದಾದ ಈ ದೇಶಕ್ಕೆ ಅನಾಹುತಗಳಿದೆಯಲ್ಲ, ಇದು ಸತ್ಯವನ್ನ ತಿಳ್ಕೊಳ್ಳಿ. ಯಾರನ್ನೂ ನೀವು ಅವ್ರು ಪ್ರವೋಕ್ ಮಾಡ್ತಾರೆ ಅಂತ ನೀವು ಪ್ರವೋಕ್ ಮಾಡೋದ್ರ ಮುಖಾಂತರ ಬದಲಾವಣೆ ಸಾಧ್ಯ ಇಲ್ಲ. ನೀವು ಅಣ್ಣ ಬಾ ಅಣ್ಣ, ನೀನು ಹೇಳಿದ್ದಕ್ಕೆ ಉತ್ತರ ಇದು ಸುಳ್ಳು, ಇದು ಬಿಜೆಪಿಯ ರಾಜಕೀಯ, ಇದನ್ನ ಅರ್ಥ ಮಾಡಿಸುವಂತ ವಿಷಯಗಳನ್ನ ನೀವು ಕಲೆಕ್ಟ್ ಮಾಡಬೇಕು. 80,000 ಜನರು ಕರಿನೀರಿನ ಶಿಕ್ಷೆಯನ್ನು ಅನುಭವಿಸಿದ್ರು. ಅವ್ರು ಯಾರು ಏನೂ ವಿಷಯ ಹೇಳಿಲ್ಲ. ಆದ್ರೆ ಒಬ್ಬರನ್ನ ಇಟ್ಕೊಂಡು ಅವ್ರು ನೇತಾಡ್ತಾರೆ. ಅವ್ರು ನೇತಾಡ್ಲಿ, ತೊಂದರೆ ಇಲ್ಲ. ಆದ್ರೆ ಸಮಸ್ಯೆ ಏನು ಅಂದ್ರೆ, ಅವರ ಸಿದ್ಧಾಂತಗಳು, ಅವರು ಬರೆದಿರುವ ಬುಕ್ಗಳು, ಇದನ್ನ ಓದಿದ್ರೆ ನೀವು ಅವರಿಗೆ ಉತ್ತರ ಕೊಡಬಹುದು. ಅಲ್ಲೇ ಇದೆ, ನಾವೇನು ಹೇಳೋದು ಬೇಡ. ಅವರೇ ಬರೆದಿರುವಂತಹ ಬುಕ್ಗಳು 6 ಗ್ಲೋರಿಯಸ್ ಪೋಚಸ್ ಆಫ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಅಂತ ಬರೆದಿದ್ದಾರೆ. ಅದನ್ನೊಂದ್ಸರಿ ಓದಿ, ಅವರ ಸಿದ್ಧಾಂತ ಏನು ಅನ್ನೋದು ಅರ್ಥ ಆಗತ್ತೆ. ಅವರು ಇವಾಗ ಹಿಂದೂ ಸಂಗಮದಲ್ಲಿ ಶಿವಾಜಿ ಮಹಾರಾಜರ ಫೋಟೋವನ್ನ ಹಾಕ್ತಾ ಇದ್ದಾರೆ, ಕರೆಕ್ಟಾ? ಆ ಬುಕ್ಕಲ್ಲಿ ಆ ಪೇಜ್ ನಂಬರ್ ಬೇಕಾದ್ರೆ ಹೇಳ್ತೀನಿ. ಸಾವರ್ಕರ್ ಅವರು ಶಿವಾಜಿ ಅವರನ್ನು ಸಹ ಟೀಕೆ ಮಾಡ್ತಾರೆ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಶಿವಾಜಿ ಮಹಾರಾಜರು ಯಾರನ್ನ ಸೋಲಿಸಿದ್ದಾರಲ್ಲ, ಆ ಸೋಲಿಸಿದವರ ಮಹಿಳೆಯರನ್ನ ವಾರ್ ಟೂಲ್ ಆಗಿ ಶಿವಾಜಿ ಬಳಸ್ಕೊಳ್ಳಿಲ್ಲ. ಅದು ಶಿವಾಜಿ ಮಾಡಿರುವ ದೊಡ್ಡ ತಪ್ಪು. ಏನು ವಾರ್ ಟೂಲ್ ಅಂದ್ರೆ? ಇಂಡೈರೆಕ್ಟ್ ಆಗಿ ಅವ್ರು ಹೇಳ್ತಾ ಇರುವಂತದ್ದು, ಯಾರನ್ನ ಯುದ್ಧದಲ್ಲಿ ಸೋಲಿಸ್ತೀವಿ ಅವರ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಬೇಕಾಗಿತ್ತು, ಅದು ನಮ್ಮ ವಾರ್ ಟೂಲ್. ಇದು ನಮ್ಮ ಸಿದ್ಧಾಂತವ, ಇದು ಭಾರತೀಯ ಸಂಸ್ಕೃತಿನ. ಆ ಸಿದ್ಧಾಂತವನ್ನ ಇಟ್ಕೊಂಡು ಅವರು ಪಕ್ಷ ಕಟ್ತಾರೆ ಅಂತ ಹೇಳಿದ್ರೆ ನಾವು ಹೇಳ್ಬೇಕಲ್ಲ ಸತ್ಯವನ್ನ. ಆರ್ಗನೈಸರ್ ಓದ್ಕೊಳ್ಳಿ. ಗೋಲ್ವಾಲ್ಕರ್ ಅವರು ಅಹಮದಾಬಾದ್ ಯೂನಿವರ್ಸಿಟಿಯಲ್ಲಿ ಹೋಗಿ ಮಾಡಿರೋ ಭಾಷಣವನ್ನು ಒಂದ್ಸರಿ ಕೇಳ್ಕೊಳ್ಳಿ. ಮೊದಲು ನಿಮಗೆ ಸ್ಪಷ್ಟತೆ ಬೇಕು ಕಾಂಗ್ರೆಸ್ನವರಿಗೆ. ನಾವು ಯಾರು, ನಮ್ಮ ಸಿದ್ಧಾಂತ ಏನು? ನಾವು ಅವಕಾಶವಾದಿಗೋಸ್ಕರ ಕಾಂಗ್ರೆಸ್, ನಮಗೆ ಏನಾದ್ರೂ ಕೆಲಸ ಮಾಡ್ಕೊಳ್ಳೋದಕ್ಕೋಸ್ಕರ ಕಾಂಗ್ರೆಸ್, ಅಥವಾ ಬಿಜೆಪಿಯಲ್ಲಿ ಜಾಗ ಇಲ್ಲ ಅನ್ನೋದಕ್ಕೆ ನಾವು ಕಾಂಗ್ರೆಸ್, ಅಥವಾ ಇಲ್ಲ ನನ್ನ ಈ ನೆಲದ ಸಂಸ್ಕೃತಿ, ಈ ನೆಲದ ಸಿದ್ಧಾಂತಕ್ಕೋಸ್ಕರ ನಾನು ಕಾಂಗ್ರೆಸ್ ಅನ್ನೋದನ್ನ ನೀವು ಅರ್ಥಕೋಬೇಕು. ಹಾಗಾದ್ರೆ ಈ ನೆಲದ ಸಿದ್ಧಾಂತವೇನು? ಬಿಜೆಪಿ ಅವರಿಗೆ ಮುಗಿಸ್ಬಿಡ್ತೀನಿ, 5 ನಿಮಿಷ. ಸನ್ಮಾನ್ಯ ಮಾಜಿ ಸಚಿವರು, ನಮ್ಮೆಲ್ಲರ ನಾಯಕರಾದಂತಹ ರಮಾನಾಥ್ ರೈ ಅವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ಬನ್ನಿ ಸರ್. ಕೂತ್ಕೊಳ್ಳಿ. ಚಪ್ಪಾಳೆಯ ಮುಖಾಂತರ ರಮಾನಾಥ್ ರೈ ಅವರನ್ನ ಸ್ವಾಗತಿಸ್ತಿ. ಕೂತ್ಕೊಳ್ಳಿ. ಮುಗಿಸ್ತೀನಿ, 5 ನಿಮಿಷ. ಸಮಯದ ಅಭಾವವಿರೋದ್ರಿಂದ ಹೇಳುವಷ್ಟು ವಿಷಯಗಳು ಬಹಳಷ್ಟಿದ್ದಾವೆ. ನಿಮಗೆ ಅನುಕೂಲ ಆಗ್ಬೇಕು, ನೀವು ಮಾತಾಡಬೇಕು. ನೀವು ಇಬ್ಬರನ್ನ ಬದಲಾಯಿಸಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಏನು ಲಾಭನೋ ಆಮೇಲೆ, ಆದ್ರೆ ಈ ದೇಶಕ್ಕೆ ನೀವು ದೊಡ್ಡ ಕೊಡುಗೆ ಕೊಟ್ರಿ ಅಂತ ಅರ್ಥ. ಅದಕ್ಕೆ ಬೇಕಾಗಿದ್ದು ವಿಷಯ ಸಂಗ್ರಹಗಳು. ನೀವು ನಮ್ಮ ಬಿಜೆಪಿಯ ಮತ್ತೆ RSS ಸ್ನೇಹಿತರಿಗೆ ಇಷ್ಟೇ ಕೇಳಿ, ಎಲ್ಲ ಸರಿ, ನಿನ್ನ ಸಿದ್ಧಾಂತದ ಮೂಲ ಯಾವುದು? ನಿನ್ನ ಸಿದ್ಧಾಂತ ನೀವು ಹೇಳ್ತಾ ಇದ್ದೀರಲ್ಲ, ಇದು ಧರ್ಮದ ಸಿದ್ಧಾಂತವಾದ್ರೆ ಯಾವ ದೇವರು ಹೇಳಿರುವ ಸಿದ್ಧಾಂತ? ಶ್ರೀರಾಮಚಂದ್ರನ ಸಿದ್ಧಾಂತವೇ? ಯಾರ ಸಿದ್ಧಾಂತ? ಸ್ವಾಮಿ ವಿವೇಕಾನಂದರವರ ಸಿದ್ಧಾಂತವ? ಪರಮಹಂಸ ರಾಮಕೃಷ್ಣ ಪರಮಹಂಸರ ಸಿದ್ಧಾಂತವ? ಅಷ್ಟೇ ಯಾಕೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ 100 ದೈವಗಳಿದಾವೆ.
ಈ ದೈವಗಳ ಇತಿಹಾಸವನ್ನ ಗಮನಿಸಿದ್ರೆ ಬಿಜೆಪಿಯ ಒಂದೇ ಒಂದು ಸಿದ್ಧಾಂತವನ್ನ ಈ ನೆಲದ ದೈವಗಳು ಎಲ್ಲಿಯೂ ಒಪ್ಪಿಕೊಂಡಿರಲಿಲ್ಲ ಅನ್ನೋದು ಅಷ್ಟೇ ಸತ್ಯ. ಅಷ್ಟೇ ಸತ್ಯ. ಇದನ್ನ ಅರ್ಥ ಮಾಡಿಸ್ಬೇಕು ನಮ್ಮ ಜನರಿಗೆ. ಅವರು ಹೇಳ್ತಾ ಇರುವಂತದ್ದು ದೇವರದ್ದು ಅಲ್ಲ, ದೈವಗಳದ್ದು ಅಲ್ಲ, ಮನುಷ್ಯರದ್ದು ಅಲ್ಲ, ಆ ಸಿದ್ಧಾಂತ ಅವರದ್ದು. ಉತ್ತರಗಳನ್ನ ಹುಡುಕಿ, ನೀವು ರಾಜಕೀಯವಾಗಿ ಅವ್ರು ಮಾಡಿರೋ ಆರೋಪಗಳಿಗೆ ಉತ್ತರ ಹುಡುಕಿ, ಇಲ್ಲ ಅಂದ್ರೆ ಅವ್ರು ಹೇಳಿದ್ದೆ ಸತ್ಯ ಅಂತ ನೀವು ಅನ್ಕೋತೀರಿ. 2014ರಲ್ಲಿ ನಮ್ಮ ಸರ್ಕಾರವನ್ನ ಸೋಲಿಸಿ 404 ಅಂತ ಹೇಳಿದ್ನಲ್ಲ, ಅದನ್ನ 44 ಸೀಟ್ ಬರಬೇಕಾದ್ರೆ ನಡೆದಂತ ಹೋರಾಟ ಯಾವುದು ಹೇಳಿ? ಯಾವ ಹೋರಾಟ ಮಾಡಿದ್ರು? 2G 4G ಕರೆಕ್ಟಾ? ಅಣ್ಣಾ ಹಜಾರರನ್ನ ಡೆಲ್ಲಿಯಲ್ಲಿ ರಾಮಲೀಲಾ ಮೈದಾನದಲ್ಲಿ ತಂದು ಕೂರಿಸಿದ್ರು. ಅದರ ವಾಸ್ತವ ಏನು ಅಂತ ಹೇಳಿದ್ರೆ ನಾವು ಯಾರೂ ಸಹ ಅದರ ಬಗ್ಗೆ ಯೋಚನೆ ಮಾಡಿಲ್ಲ. 1,76,000 ಕೋಟಿಯ ಹಗರಣ ನಡೆದಿದೆ. ಆದ್ರಿಂದ UPA ಸರ್ಕಾರವನ್ನ ಕೆಳಗಿಳಿಸಬೇಕು ಅನ್ನೋ ಹೋರಾಟ ಆಗಿತ್ತು. ಆದ್ರೆ ವಾಸ್ತವ ಏನು ಅಂತ ಹೇಳಿದ್ರೆ ಆ 2G ಆ ಕಾಂಟ್ರಾಕ್ಟ್ ಇದ್ದಿದ್ದೆ 61,176 ಕೋಟಿ. ಎಷ್ಟು ಕಾಂಟ್ರಾಕ್ಟ್ ಇದ್ದಿದ್ದೆ? 61,176 ಕೋಟಿ. ಬಿಜೆಪಿ ಅವರು ಹೇಳಿದ್ದು 1,76,00,000 ಕೋಟಿಯ ಹಗರಣ. ನಾವು ನಂಬಿದ್ವಿ, ನಾವು ಸುಮ್ಮನೆ ಆದ್ವಿ, ಉತ್ತರ ಕೊಟ್ಟಿಲ್ಲ, ಪ್ರಚಾರ ಮಾಡಿದ್ರು. ಇಂಥ ಸಾವಿರಾರು ವಿಷಯಗಳು ನಿಮ್ಮ ಹತ್ರ ಮಾತಾಡಬಹುದು, ನೂರಾರು ವಿಷಯಗಳನ್ನ ಮಾತಾಡಬಹುದು. ಆದ್ರಿಂದ ಮಾತನಾಡುವವರು ನಮ್ಮ ಮಾಜಿ ಸಚಿವರು ಇರೋದ್ರಿಂದ ನಾನು ಜಾಸ್ತಿ ಮಾತಾಡಲ್ಲ. SIR ಬಗ್ಗೆ 2 ಮಾತಾಡಿ ಮುಗಿಸ್ತೀನಿ. SIR ಬಗ್ಗೆ ಎಷ್ಟು ಮಾಹಿತಿ ಇದೆಯೋ ನಿಮಗೆ ಗೊತ್ತಿಲ್ಲ. ನಾನು ರಾಜಕೀಯವಾಗಿ ಮಾತನಾಡೋದಕ್ಕಿಂತ ಪ್ರತಿಯೊಬ್ಬ ನಾಗರಿಕನಿಗೂ SIR ಬಗ್ಗೆ ಮಾಹಿತಿ ಇರಬೇಕು. ಇಲ್ಲದೇ ಇದ್ರೆ ನೀವು ಮತ್ತೆ ಪುನಃ ನಿಮ್ಮ ಉದ್ಯೋಗ, ನಿಮ್ಮ ಸಮಯ ಇದೆಲ್ಲ ಬಿಟ್ಟು ನೀವು ಓಡಾಡಬೇಕಾದ ಪರಿಸ್ಥಿತಿ ತಂದುಕೋತೀರಿ. ನೆಗ್ಲಿಜೆನ್ಸಿ ಬೇಡ, ನಿರ್ಲಕ್ಷ್ಯ ಬೇಡ. ಮ್ಯಾಪಿಂಗ್ ಅಂತ ಮಾಡ್ತಾ ಇದ್ದಾರೆ. SIR ಅಂತ ಹೇಳಿದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, SSR ಅಂತ ಹೇಳಿದ್ರೆ ಪ್ರತಿ ವರ್ಷ ನಡೆಯುವಂತ ರಿವಿಷನ್. ವರ್ಷ BLOಗಳು BLA ಕಾಂಗ್ರೆಸ್ನಲ್ಲಿ ಇದ್ರೆ ಕಾಂಗ್ರೆಸ್ BLAಗಳು ಕೋಆರ್ಡಿನೇಷನ್ ಮಾಡಿಬಿಟ್ಟು ವೋಟರ್ ಲಿಸ್ಟ್ ಅನ್ನ ಶುದ್ಧೀಕರಿಸುವಂತದ್ದನ್ನ SIR ಅಂತ ಹೇಳ್ತಾರೆ. ವೋಟರ್ ಲಿಸ್ಟ್ ಅನ್ನ ಶುದ್ಧೀಕರಿಸುವಂತದ್ದು ಅಂದ್ರೆ ಯಾರೆಲ್ಲ ತೀರ್ಕೊಂಡಿದ್ದಾರೆ ಅವ್ರನ್ನ ತೆಗೆಯುವಂತದ್ದು, ಯಾರೆಲ್ಲ ಶಿಫ್ಟ್ ಆಗಿದ್ದಾರೆ ಅವ್ರನ್ನ ತೆಗೆಯುವಂತದ್ದು, ಯಾರದ್ದೆಲ್ಲ ಡಬಲ್ ಎಂಟ್ರಿ ಇದೆ ಅದನ್ನ ತೆಗೆಯುವಂತದ್ದು. ಆದ್ರಿಂದ ಇದರಲ್ಲಿ ಯಾವುದೇ ಹಿಡನ್ ಎಜೆಂಡಾ ಇಲ್ಲ ಅಂತ ಅವ್ರು ಹೇಳೋದು, ನಾವಲ್ಲ. ಬಿಜೆಪಿ ಯಾವುದನ್ನು ಸಹ ಹಿಡನ್ ಎಜೆಂಡಾ ಇಲ್ಲದೆ ಅವ್ರು ಮಾಡೋದೇ ಇಲ್ಲ. ಇದನ್ನ ಪ್ರಾಮಾಣಿಕವಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನೇ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಾವು ಒಪ್ಕೋಬಹುದು. ಈಗಲೂ ಒಪ್ಕೊಳ್ಳೇಬೇಕು, ಒಪ್ಕೋತೀವಿ. ಆದ್ರೆ ಕೋಟೆಯ ಬಾಗಿಲನ್ನ ಓಪನ್ ಮಾಡಿ ಇಟ್ಕೊಂಡು ಕಳ್ಳರು ಬಂದು ಕದ್ಕೊಂಡು ಹೋದ್ಮೇಲೆ ಕದ್ಕೊಂಡು ಹೋಗಿದ್ರು, ಕಳ್ತನ ಆಗಿದ್ರು ಅಂತ ಹೇಳಿದ್ರೆ ಅರ್ಥ ಇಲ್ಲ. SIR ಅನ್ನೋದು ಅಷ್ಟೇನೆ. ಯಾರೋ ಗೌರ್ಮೆಂಟ್ ಆಫೀಸರ್, BLO, ವಿಲೇಜ್ ಅಕೌಂಟೆಂಟ್, ತಹಶೀಲ್ದಾರ್ ಇವರೇ ಮಾಡಿ ಮುಗಿಸ್ತಾರೆ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಕೂರ್ಬೇಡಿ. ಈಗಾಗಲೇ ಮ್ಯಾಪಿಂಗ್ ಮುಗಿಸಿದ್ದಾರೆ. ಮ್ಯಾಪಿಂಗ್ ಮುಗಿಸ್ಬಿಟ್ಟು ಇನ್ನು 2ನೇ ಹಂತ ಅಂದ್ರೆ ಮ್ಯಾಪಿಂಗ್ ಅಂದ್ರೆ ಏನು? 2002ರ ವೋಟರ್ ಲಿಸ್ಟಿಗೂ 2025ರ ವೋಟರ್ ಲಿಸ್ಟ್ ಎರಡನ್ನ ಇಟ್ಕೊಂಡು 2002ರಲ್ಲಿ ಇರುವವರು 25ರಲ್ಲಿ ಇದ್ರೆ ನಿಮ್ಗೆ ಏನು ಸಮಸ್ಯೆ ಇಲ್ಲ. ಆದ್ರೆ ನಿಮಗೂ ಸಹ ಒಂದು ಫಾರ್ಮ್ ಕಳಿಸ್ತಾರೆ, ಎನ್ಯುಮರೇಷನ್ ಫಾರ್ಮ್ ಅಂತ. ಅದು SIR ಡಿಕ್ಲೇರ್ ಆದ್ಮೇಲೆ ಬರುತ್ತೆ, ಪ್ರತಿ ವೋಟರಿಗೂ ಕೊಡ್ತಾರೆ. ಆದ್ರೆ ನಿಮ್ಮ ಮ್ಯಾಪಿಂಗ್ ಮುಗ್ದಿದ್ದಿದ್ರೆ ನಿಮಗೆ ಡಾಕ್ಯುಮೆಂಟ್ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಮ್ಯಾಪಿಂಗ್ ಅಂದ್ರೆ 2002ರ SIR ಅಲ್ಲಿ ನಿಮ್ಮ ಹೆಸರು ಇದ್ರೆ ನೀವು 2025ರಲ್ಲಿ ಪಾಸ್ ಆಗಿದ್ದೀರಿ, ಡಾಕ್ಯುಮೆಂಟ್ ಬೇಡ. 2002ರಲ್ಲಿ ನಿಮ್ದು ಇಲ್ಲ, 2025ರಲ್ಲಿ ಇದೆ. ಆದ್ರೆ ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಅಜ್ಜ ಅಜ್ಜಿದು 2002ರಲ್ಲಿ ಇದೆ. ಅದನ್ನು ಸಹ ಸೀರಿಯಲ್ ನಂಬರ್ ಹುಡುಕಿ ನೀವು ಕೊಟ್ರೆ ನೀವು ಪಾಸ್ ಆಗ್ತೀರಿ. ಆದ್ರೆ ಹುಡುಕೋದು ಹೇಗೆ? ಯಾರೆಲ್ಲ ಎಜುಕೇಟೆಡ್ ಇದ್ದೀರಿ, ನಿಮ್ಮ ಮಕ್ಕಳ ಹತ್ರ ಇದ್ದೀರಿ, ನಿಮ್ಮ ಮೊಬೈಲ್ ಅಲ್ಲಿ CEO ಆಫ್ ಕರ್ನಾಟಕ ಅಂತ ಗೂಗಲ್ ಅಲ್ಲಿ ಟೈಪ್ ಮಾಡಿ. ಟೈಪ್ ಮಾಡಿದ್ರೆ ಒಂದಿಷ್ಟು ಆಪ್ಷನ್ಸ್ ಬರುತ್ತೆ. ಅದರಲ್ಲಿ 2002ರ ವೋಟರ್ ಲಿಸ್ಟ್ ತೋರಿಸುತ್ತೆ. ಅದನ್ನ ವೋಟರ್ ಲಿಸ್ಟ್ ನಿಮ್ಗೆ ಆ ಬೂತ್ ಗೊತ್ತಿದ್ರೆ 2002ರ ವೋಟರ್ ID ಕೆಳಗಡೆ ಬರ್ದಿರುತ್ತೆ ನಿಮ್ಮ ಪಾರ್ಟ್ ನಂಬರ್ ಮತ್ತೆ ನಿಮ್ಮ ಸೀರಿಯಲ್ ನಂಬರ್. ಆ ವೋಟರ್ ಲಿಸ್ಟ್ ಅಲ್ಲಿ ಹುಡುಕೊಂಡು ಅದನ್ನ ಇಟ್ಕೊಂಡ್ಬಿಟ್ರೆ ನಿಮ್ಮ ಮ್ಯಾಪಿಂಗ್ ಆಗತ್ತೆ. ಹಂಗಂತ ಎನ್ಯುಮರೇಷನ್ ಫಾರ್ಮ್ ಬರಲ್ಲ ಅಂತ ಅಲ್ಲ, ನಿಮ್ಮ ಮನೆಗೆ ಎನ್ಯುಮರೇಷನ್ ಫಾರ್ಮ್ ಬರುತ್ತೆ. ಅದನ್ನ ಫಿಲ್ ಮಾಡಬೇಕು. 40 ವರ್ಷಕ್ಕೆ ಮೇಲ್ಪಟ್ಟವರಿಗೊಂದು,
1987ರಿಂದ 2004ರಲ್ಲಿ ಹುಟ್ಟಿದವರಿಗೆ ಒಂದು ಡಾಕ್ಯುಮೆಂಟು, 2004ರ ನಂತರ ಹುಟ್ಟಿದವರಿಗೆ ಒಂದು ಡಾಕ್ಯುಮೆಂಟ್ ಕೇಳ್ತಾರೆ. ಈ ಡಾಕ್ಯುಮೆಂಟ್ ಅನ್ನ ಪ್ರಿಪೇರ್ ಮಾಡ್ಕೊಳ್ಳಿ. ನಾನು ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ, ತಲೆ ಕೆಡಿಸ್ಕೋಬೇಡಿ. ಆದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಕೂರ್ಬೇಡಿ. ಗೌರ್ಮೆಂಟ್ ಆಫೀಸರ್ ಮಾಡ್ತಾರೆ ಅಂತ ಕೂರ್ಬೇಡಿ. ಯಾವ ಗೌರ್ಮೆಂಟ್ ಆಫೀಸರ್ ಸಂಬಳ ಕಟ್ಟಾಗೋದಿಲ್ಲ, ಅವನು ಸರಿ ಮಾಡಿದ್ರು ಕಟ್ಟಾಗಲ್ಲ, ಅವನು ತಪ್ಪು ಮಾಡಿದ್ರು ಕಟ್ಟಾಗಲ್ಲ. ಡಿಲೀಟ್ ಆಗಿದೆ ಮತ್ತೆ ಸೇರ್ಸೋಣ ಅಂತ ಹೇಳ್ಬಿಟ್ಟು ಕೈ ತೊಳ್ಕೊತಾರೆ. ಆದ್ರೆ ನೀವು ನಿಮ್ಮ ಡಾಕ್ಯುಮೆಂಟ್ ಅನ್ನ ಸರ್ಚ್ ಮಾಡೋದು, ಓಡಾಡೋದು ಇದೆಯಲ್ಲ, ಅದು ನಿಮ್ಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ಅವಕಾಶ ಕೊಡಬಾರ್ದು. ಅಂದ್ರೆ 1987ರ ನಂತರ ಹುಟ್ಟಿದವರಿಗೆ ಏನ್ ಡಾಕ್ಯುಮೆಂಟ್ ಕೊಡಬೇಕು, 1987ರಿಂದ ಮುಂಚೆ ಹುಟ್ಟಿದವರಿಗೆ ಡಾಕ್ಯುಮೆಂಟ್ ಏನ್ ಕೇಳ್ತಾರೆ. ಯಾವಾಗ ಇದು ನಿಮ್ದು ಮ್ಯಾಪಿಂಗ್ ಸರಿಯಾಗಿ ಆಗಿಲ್ಲ ಅಂತ ಹೇಳಿದಾಗ 1987ರ ಮುಂಚೆ ಹುಟ್ಟಿದವರಿಗೆ ನಿಮ್ಮದೇ ಆದಂತಹ ಒಂದು 11 ಲೀಸ್ಟ್ ಇದಾವೆ ಡಾಕ್ಯುಮೆಂಟ್. ಆ 11 ಲೀಸ್ಟ್ ಸರ್ಕಾರದಿಂದ ಕೊಟ್ಟಂತ ಯಾವುದಾದ್ರೂ ಡಾಕ್ಯುಮೆಂಟ್, ಕಾಸ್ಟ್ ಸರ್ಟಿಫಿಕೇಟ್, ಪಾಸ್ಪೋರ್ಟ್, ಸ್ಕೂಲ್ ಸರ್ಟಿಫಿಕೇಟ್, 11 ಡಾಕ್ಯುಮೆಂಟ್ಗಳಿದಾವೆ. ಇದಿಷ್ಟನ್ನ ನೀವು ಕೊಡಬಹುದು. ಯಾರು 87 ಇಸವಿಗಿಂತ ಮುಂಚೆ ಹುಟ್ಟಿದವರು. 1987 ಮತ್ತೆ 2004ರ ಮಧ್ಯೆ ಹುಟ್ಟಿದವರಿಗೆ ನೀವು ಕೊಡಬೇಕಾಗಿರೋ ಡಾಕ್ಯುಮೆಂಟ್ಗಳು ನಿಮ್ಮದು ಮಾತ್ರ ಕೊಟ್ರೆ ಸಾಕಾಗಲ್ಲ, ನಿಮ್ಮ ತಂದೆ ಅಥವಾ ತಾಯಿ ಅವರದ್ದು ಸಹ ಕೊಡಬೇಕು. ಇಲ್ಲಿ ಸಮಸ್ಯೆ ಬರುತ್ತೆ. ಯಾಕೆ ಕೊಡಬೇಕು? ನನ್ನ ಓಟು ನಾನು ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ ಸಾಕಾಗಲ್ವಾ? ಅವರು ಒಪ್ಕೊಳ್ತಾ ಇಲ್ಲ. ನಿಮ್ಮ ತಂದೆ ಅಥವಾ ತಾಯಿದು ಕೊಡಬೇಕು. ಇನ್ನು 2004ರ ನಂತರ ಹುಟ್ಟಿದವರಿಗೆ ನೀವು ತಂದೆ ಅಥವಾ ತಾಯಿ ಕೊಟ್ರೆ ಸಾಕಾಗಲ್ಲ, ನಿಮ್ಮ ತಂದೆದು ಕೊಡಬೇಕು, ನಿಮ್ಮ ತಾಯಿದು ಡಾಕ್ಯುಮೆಂಟ್ ಕೊಡಬೇಕು, ಜೊತೆಯಲ್ಲಿ ನಿಮ್ಮ ಡಾಕ್ಯುಮೆಂಟ್ ಕೊಡಬೇಕು. ಇದನ್ನ ನೋಡಿದಾಗಲೇ ನಮಗೊಂದು ಸ್ವಲ್ಪ ಸಂಶಯ ಬರೋದು, ಇದು ಮತದಾರರ ಪಟ್ಟಿಯ ಶುದ್ಧೀಕರಣ ಅಲ್ಲ, ಇದರ ಹಿಂದೆ ಪೌರತ್ವಕ್ಕೆ ಸಂಬಂಧಪಟ್ಟ ವಿಷಯಗಳಿದಾವೆ ಅಂತ. ಯಾಕಂದ್ರೆ 1987ರಲ್ಲಿ ಸಿಟಿಸನ್ಶಿಪ್ ಆಕ್ಟ್ಗೆ ಒಂದು ಅಮೆಂಡ್ಮೆಂಟ್ ಬರುತ್ತೆ. ಆ ಅಮೆಂಡ್ಮೆಂಟ್ ಏನ್ ಹೇಳುತ್ತೆ ಅಂದ್ರೆ, ಅಲ್ಲಿ ತನಕ ಏನಿತ್ತು, ನೀವು ಭಾರತದಲ್ಲಿ ಹುಟ್ಟಿದವರೆಲ್ಲರೂ ಭಾರತೀಯರು. ಆದ್ರೆ 87ರಲ್ಲಿ ಏನ್ ಹೇಳುತ್ತೆ ಅಂದ್ರೆ, ನೀವು ಇಬ್ರು ಭಾರತದಲ್ಲಿ ಹುಟ್ಟಿದ್ರಲ್ಲ, ಒಬ್ಬ ಯಾರಾದ್ರೂ ಅಲ್ಲ, ಇಬ್ರು ಎಲ್ಲಿನವರು ಅಂತ ಕೇಳಲ್ಲ. ನೀವು ಭಾರತದಲ್ಲಿ ಹುಟ್ಟಿದ್ರೆ ನೀವು ಭಾರತೀಯ. 87ರ ನಂತರ ನೀವು ಭಾರತದಲ್ಲಿ ಹುಟ್ಟಿ ನಿಮ್ಮ ತಂದೆ ಅಥವಾ ತಾಯಿ ಯಾರಾದರೂ ಒಬ್ರು ಭಾರತೀಯರೇ ಆಗಿರ್ಬೇಕು ಅಂತ ಇದೆ. ಇದು ಎಲ್ಲೋ ಒಂದು ಕಡೆ ಲಿಂಕ್ ಆಗತ್ತೆ. ಮುಂದೊಂದು ದಿನ ವೋಟರ್ ಲಿಸ್ಟ್ ಎಲ್ಲ ಆದ್ಮೇಲೆ ಈ ಸರ್ಕಾರ ಹೇಳ್ಬೋದು, ಯಾರ ಕೈಯಲ್ಲೆಲ್ಲ ವೋಟರ್ ಲಿಸ್ಟ್ ID ಇದೆಯೋ ಅವರು ಮಾತ್ರ ಈ ದೇಶದ ಪ್ರಜೆಗಳು ಅಂತ ಹೇಳಿಬಿಟ್ರೆ, ಗೊತ್ತಿಲ್ಲ, ಹೇಳಿಬಿಟ್ರೆ ಏನ್ ಮಾಡ್ತೀರಿ ಅನ್ನೋದು ಪ್ರಶ್ನೆ. ಅದಕ್ಕೋಸ್ಕರ ಭಯ ಪಡಬೇಕಾಗಿಲ್ಲ. ನಿಮ್ಮ BLOಗಳು ಯಾರು ಅನ್ನೋದು ಸಹ ವೆಬ್ಸೈಟ್ ಅಲ್ಲಿ ಇದಾವೆ. ನಿಮ್ಮ ವಿಲೇಜ್ ಅಕೌಂಟೆಂಟ್ ಆ BLOಗಳ ಸೂಪರ್ವೈಸರ್ ಇರ್ತಾನೆ, ಅವ್ರ ಹತ್ರ ನೀವೇ ಹೋಗಿ ಸೆಲ್ಫ್ ಪ್ರೋಜನಿ ಅಂತ ಹೇಳ್ತೀವಿ, ನಾವೇ ಹೋಗಿ ಡಾಕ್ಯುಮೆಂಟ್ ಕೊಡ್ತೀವಿ. ನಮ್ಮ ಸೀರಿಯಲ್ ನಂಬರ್ ಇದಿದೆ, ನನ್ನ ಡಾಕ್ಯುಮೆಂಟ್ ಇಲ್ಲ, ಮ್ಯಾಪಿಂಗ್ ಆಗಿದೆಯೋ ಇಲ್ವೋ, ಆಗಿಲ್ಲ ಅಂದ್ರೆ ನನ್ನ ಡಾಕ್ಯುಮೆಂಟ್ ಇದೆ, ಮ್ಯಾಪಿಂಗ್ ಮಾಡಿಸ್ಬಿಡು. ಅದಾದ ಮೇಲೆ ನಿಮಗೆ ಕೊಡುವಂತಹ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಒಂದು 4 ವಿಭಾಗ ಇದೆ. ಅದು ನಿಮ್ಮ ಫೋಟೋದ ಸಮೇತ ಬರುತ್ತೆ. ನಿಮ್ಮ ಫೋಟೋ ನಿಮ್ಮ ಎಪಿಕ್ ನಂಬರ್ ಜೊತೆಯಲ್ಲಿ ಬರುತ್ತೆ. ಅದರಲ್ಲಿ 2002ರ ಡೀಟೇಲ್ಸು, ಹೊಸ ಡೀಟೇಲ್ಸು ಎಲ್ಲದನ್ನ ನೀಟಾಗಿ ಫಿಲ್ ಮಾಡಬೇಕು. ಹಳೆಯ ಡೀಟೇಲ್ಸ್ ಬರಿಬೇಕಾದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಆ ಸ್ಪೆಲ್ಲಿಂಗ್ ಮಿಸ್ಟೇಕೇ ಬರಿಬೇಕು. ಇಲ್ಲ ಅದು ಮಿಸ್ಟೇಕ್ ಇದೆ ಅಂತ ಈಗ ಸರಿ ಮಾಡಕ್ ಹೋದ್ರೆ ಮತ್ತೆ ಪುನಃ ನಿಮ್ದು ಡಾಕ್ಯುಮೆಂಟ್ ಆಗೋದಿಲ್ಲ, ಅದು ಫೇಲ್ ಆಗತ್ತೆ. ಸರಿಯಾದ ಪಾಯಿಂಟ್ ಕೇಳಿಸ್ಕೋಬೇಕು. 2002ರಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತ ಅಂದ್ಕೊಳ್ಳಿ. ನೀವು ಮ್ಯಾಪಿಂಗ್ ಮಾಡಬೇಕಾದ್ರೆ 2 ಆಪ್ಷನ್ಸ್ ಇದೆ. ಒಂದು, 2002ರಲ್ಲಿ ಏನಿದೆ ಅದನ್ನೇ ಬರಿಬೇಕು. ಇನ್ನೊಂದು, ಈಗ ನಿಮ್ದು ಏನಿದೆ ಅದನ್ನ ಬರಿಬೇಕು. ಇದನ್ನ ಬರೆದ್ರೆ ನಿಮ್ದು ಮ್ಯಾಪಿಂಗ್ ಆಗತ್ತೆ. ಹುಡುಕೋದು ಹೇಗೆ ಅನ್ನೋದೇ ಇಂಪಾರ್ಟೆಂಟು. ನಿಮ್ಮ ಬೆರಳ ತುದಿಯಲ್ಲಿದೆ, ಹುಡುಕೊಳ್ಳಿ. ಯಾರೂ ಸಹ ಮ್ಯಾಪಿಂಗ್ ಮಾಡೋದ್ರಿಂದ ಹೊರಗಿಡ್ಬಿಡಿ. ಏನಾಗತ್ತೆ ಅಂತ ಹೇಳಿದ್ರೆ, ಇದ್ರ ಹಿಂದೆ ರಾಜಕೀಯ ಇಲ್ವಾ ಅಂತ ಕೇಳಿದ್ರೆ ನಾನು 100ಕ್ಕೆ 100 ಇದೆ ಅಂತ ಹೇಳ್ತೀನಿ. ಯಾಕಂದ್ರೆ ಬಿಹಾರದಲ್ಲಿ ನಡೆದಂತ ರಾಜಕೀಯದಲ್ಲಿ ಇಡೀ ಸರ್ಕಾರವೇ ಬುಡಮೇಲಾಯಿತು. ಕೇವಲ 65 ಲಕ್ಷ ವೋಟರ್ಸ್ ಡಿಲೀಟ್ ಆಗಿರೋದ್ರಿಂದ. ಸರ್, 65 ಲಕ್ಷ ವೋಟ್ ಡಿಲೀಟ್ ಆಗಿದೆಯಲ್ಲ, ಅವರು ಸತ್ತವ್ರೇನೋ, ಅವರು ಇನ್ನೇನೋ ಹೇಳ್ಬೋದು. ಸುಪ್ರೀಂ ಕೋರ್ಟ್ ಹೇಳುತ್ತೆ, ನೀವು ಆಧಾರ್ ಕಾರ್ಡ್ನ ಯಾಕೆ ಪರಿಗಣಿಸಲಿಲ್ಲ, ಆಧಾರ್ ಕಾರ್ಡ್ನ ಪರಿಗಣಿಸಿ ಅಂತ ಹೇಳುತ್ತೆ. ಅದಾದ್ಮೇಲೆ ಆಯ್ತು ಅಂತ ಒಪ್ಕೋತಾರೆ. ಆದ್ರೆ ಆಧಾರ್ ಕಾರ್ಡ್ನ ಪರಿಗಣಿಸಿ ಅದನ್ನ ಎಡಿಷನ್ ಮಾಡೋದಕ್ಕಿಂತ ಮುಂಚೆ ಚುನಾವಣೆ ಮುಗಿದೋಗಿದೆ. 202 ಸೀಟಲ್ಲಿ ಬಿಜೆಪಿ ಗೆಲ್ಲತ್ತೆ. ಆ 202 ಸೀಟಲ್ಲಿ 128 ಸೀಟ್ ಏನಿದೆ ಅದು ಈ 65 ಲಕ್ಷ ವೋಟ್ ಡಿಲೀಟ್ ಮಾಡಿದಾರಲ್ಲ ಆ ಕ್ಷೇತ್ರದ್ದೇ ಆಗಿದೆ. ಈಗ ಅರ್ಥ ಆಯ್ತು ಅಂತ ಅನ್ಕೊತೀನಿ.
202 ಸೀಟಲ್ಲಿ 128 ಕ್ಷೇತ್ರ. ಒಂದು ವೇಳೆ SIR ನಡೆಯದೇ ಇದ್ದಿದ್ರೆ ಬಿಜೆಪಿ ಗೆಲ್ತಾ ಇದ್ದಿದ್ದು 74 ಸೀಟೇ ವಿನಃ 128 ಸೀಟ್ ಅಲ್ಲ. ಇದು ಅಂಕಿ ಸಂಖ್ಯೆಗಳು ಇದಾವೆ, ನೋಡಿ ಒಮ್ಮೆ ಚೆಕ್ ಮಾಡಿ. ನಾವು ಹೀಗೆ ಹೋಗ್ತಾ ಅವ್ರು ಹೇಳ್ತಾರೆ ಡಿಲೀಟ್ ಆದ್ರೆ ತಲೆ ಕೆಡಿಸ್ಕೋಬೇಡಿ, ಮತ್ತೆ ಯಾಡ್ ಮಾಡ್ತೀವಿ. ಹೌದು, ಯಾಡ್ ಮಾಡುವ ಆಪ್ಷನ್ಸ್ ಖಂಡಿತ ಇದೆ, ನೀವು ಡಾಕ್ಯುಮೆಂಟ್ ಕೊಡ್ತೀರಿ. ಅಷ್ಟ್ರ ಒಳಗಡೆ ಚುನಾವಣೆಗಳೇ ಮುಗ್ದು ಹೋಗಿರುತ್ತೆ, ಆಮೇಲೆ ಯಾಡ್ ಮಾಡಿದ್ರೆ ಏನು ಪ್ರಯೋಜನಕ್ಕೆ ಬರಲ್ಲ. ಅದರಲ್ಲಿ ಟಾರ್ಗೆಟೆಡ್ ಇದೀವಿ. ಕಾಂಗ್ರೆಸ್ನ ವೋಟ್ ಯಾವುದು ಅನ್ನೋ ಸ್ಪಷ್ಟತೆ ಅವರಿಗಿದೆ. ಅದೆಲ್ಲ ಮುಗ್ದು ಹೋಗಿರುತ್ತೆ. ಆ ವೋಟರ್ ಲಿಸ್ಟು ಕರ್ನಾಟಕದ ನಮ್ಮ ಚುನಾವಣಾ ಆಯೋಗ ತಯಾರಿಸಿದ್ರೆ ಸಮಸ್ಯೆ ಇಲ್ಲ, ಆದರೆ ಅವರೇ ತಯಾರಿಸಿದ್ರೆ ನಮ್ಮ ಕಾರ್ಯಕರ್ತರ ಚುನಾವಣೆಗೂ ಸಹ ಅಷ್ಟೇ ಪರಿಣಾಮ ಬೀರತ್ತೆ ಅಂತ ಹೇಳಿಕೊಂಡು ಅವಕಾಶಕ್ಕಾಗಿ ವಂದನೆಗಳು. ಇನ್ನೊಂದು ದಿವಸ ಕೂತ್ಕೊಂಡು ಪೊಲರೈಸಿಂಗ್ಗೆ ಉತ್ತರವನ್ನ ಕಂಡುಕೊಂಡ್ರೆ, ಅವರು ಹೇಳುವ ಸುಳ್ಳುಗಳಿಗೆ ಉತ್ತರವನ್ನ ಕಂಡುಕೊಂಡ್ರೆ, ಪ್ರತಿ ಒಂದಕ್ಕೂ ನಾನು ಹೇಳ್ತೀನಿ, ನಿಮಗೆ ಗ್ರೌಂಡ್ ಅಲ್ಲಿ ಬಿಜೆಪಿಯ ಕಾರ್ಯಕರ್ತರನ್ನ ಎದುರಿಸಲು ಬಹಳ ಸುಲಭ ಆಗತ್ತೆ. ಉತ್ತರ ಬೇಕು, ಅವರು ತಪ್ಪಲ್ಲ, ಆ ಕಾರ್ಯಕರ್ತರು ತಪ್ಪು ಅಂತ ನಾನು ಹೇಳಲ್ಲ. ಅವರು ಬ್ರೈನ್ ವಾಶ್ ಆಗಿದ್ದಾರೆ. ಆ ಬ್ರೈನ್ ವಾಶ್ ಆಗಿದ್ದಾರೆ ಅಂದ್ರೆ ಅವ್ರು ಅಷ್ಟು ಇನ್ಪುಟ್ಗಳನ್ನ ಕೊಡ್ತಾರೆ. ದೇಶದ ರಕ್ಷಣೆಯ ವಿಷಯದಲ್ಲಿ ಮತ್ತೊಂದು ಹೇಳ್ಬಿಡ್ತೀನಿ, ಅವ್ರು ಹೇಳುವಂತದ್ದು 3 ವಿಷಯ. ಒಂದು, ರಾಹುಲ್ ಗಾಂಧಿ ಮತ್ತೆ ನೆಹರು ಫ್ಯಾಮಿಲಿ. ಎರಡನೇದು ಧರ್ಮ ರಕ್ಷಣೆ. ಮೂರನೇದು ದೇಶ ರಕ್ಷಣೆ. ನಿಮ್ಮ ಮಾಹಿತಿಗಿರ್ಲಿ, ನಮ್ಮ ಸರ್ಕಾರ ಮಾಡಿದಂತಹ ದೇಶ ರಕ್ಷಣೆಗೆ ಸಂಬಂಧಪಟ್ಟ ಆಂತರಿಕ ಭದ್ರತೆಗೆ ಮಾಡಿದಂಥ ವ್ಯವಸ್ಥೆಯನ್ನ ಅವ್ರು ಇಲ್ಲಿ ತನಕ ಮಾಡಿಲ್ಲ, ಎಲ್ಲ ಸುಳ್ಳು. ಒಂದೇ ಒಂದು ಡಾಟಾ ಕೊಟ್ಟು ನನ್ನ ಮಾತನ್ನ ಮುಗಿಸ್ತೀನಿ. ಹೆಚ್ಚಿನವರಿಗೆ ನಿಮಗೂ ಅನ್ನಿಸ್ತಾ ಇದೆ, ಮೋದಿ ಅವರು ಆಡಳಿತಕ್ಕೆ ಬಂದ ಮೇಲೆ ಟೆರರ್ ಅಟ್ಯಾಕ್ಗಳು ಕಡಿಮೆ ಆಗಿದೆ, ಬಾಂಬ್ ಬ್ಲಾಸ್ಟ್ ಆಗೋದು ಕಡಿಮೆ ಆಗಿದೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಹೆಂಗ್ ಪುಂಗ್ಲಿ ಅಂತವ್ರು ಬಂದು ಭಾಷಣ ಮಾಡ್ತಾರೆ, ಅಖಂಡ ಭಾರತದ ಬಗ್ಗೆ ಇನ್ನೇನೋ ವೈಭವೀಕರಿಸಿ ಉಪಮೇಯ ಅಲಂಕಾರಗಳನ್ನೆಲ್ಲ ಸೇರಿಸಿ ಮಾತಾಡ್ತಾರೆ. ಅಲ್ಲಿ ಎದುರುಗಡೆ ಕೂತವನಿಗೆ ಅದು ಸುಳ್ಳು ಅಂತ ಗೊತ್ತಿದೆ, ಆದ್ರೂ ಆತ ಸಿಳ್ಳೆ ಚಪ್ಪಾಳೆ ಹೊಡಿತಾನೆ. ಅದಕ್ಕೆ ಹೇಳ್ತಾ ಇರೋದು, ನಿಮ್ಮ ಕೈಯಲ್ಲಿದೆ ಡಾಟಾಗಳು. 2003ಕ್ಕೆ ಮನಮೋಹನ್ ಸಿಂಗ್ ರವರ ಕೈಗೆ ಅಧಿಕಾರ ಸಿಗಬೇಕಾದ್ರೆ ಈ ದೇಶದಲ್ಲಿ ಮೇಜರ್ ಟೆರರ್ ಅಟ್ಯಾಕ್ಗಳು 398, 2003, 2002 500, 2000 ಅಂದ್ರೆ 500, 400ರಿಂದ ಹಿಡಿದು ಕೊನೆಗೆ ನಮ್ಮ ಕೈಗೆ ಅಧಿಕಾರ ಬಂದಾಗ 398 ಟೆರರ್ ಅಟ್ಯಾಕ್ಗಳು ನಡೀತಾ ಇತ್ತು. 900 ಮಂದಿ, 900ರಿಂದ 1000 ಸೈನಿಕರು ಹಾಗೂ ಸಾಮಾನ್ಯ ನಾಗರಿಕರ ಸಾವಾಗ್ತಾ ಇತ್ತು. ಆದ್ರೆ ಮನಮೋಹನ್ ಸಿಂಗ್ ರವರು ಎಲ್ಲಿನೂ ಸಹ ಇದರ ಬಗ್ಗೆ ಮಾತಾಡಲಿಲ್ಲ. ಅಧಿಕಾರವನ್ನ ಬಿಟ್ಟಾಗ ಈ ದೇಶದಲ್ಲಿ ನಡೀತಾ ಇದ್ದಂತಹ ಟೆರರ್ ಅಟ್ಯಾಕ್ಗಳು 71ಕ್ಕೆ ತಂದು ನಿಲ್ಲಿಸಿದ್ದಾರೆ. ಎಷ್ಟು? 71. 398ರಿಂದ 71ಕ್ಕೆ ತಂದು ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರೆ 82% ಟೆರರ್ ಅಟ್ಯಾಕ್ಗಳನ್ನ ನಿಲ್ಲಿಸಿದ್ದಾರೆ. ಇದು ಸಾಧನೆ ಆಗ್ಲಿಲ್ಲ. ಆಮೇಲೆ ಬಂದ್ರಲ್ಲ ಸುದೃಢ ಕೈಯಲ್ಲಿ ಭಾರತ, ಸಮರ್ಥ ನಾಯಕತ್ವ. ಆಮೇಲಿನ ಅಂಕಿಅಂಶ ನೋಡಿ, ನಾವು 71ಕ್ಕೆ ತಂದು ನಿಲ್ಲಿಸಿದ್ವಿ. ಆಮೇಲೆ ಸ್ಟಾರ್ಟ್ ಆಯ್ತು ಅದು 100, 125, 160. 2019ಕ್ಕೆ 370 ತೆಗೆದ ನಂತರ ಒಂದು ಸ್ವಲ್ಪ ಕಡಿಮೆ. ಅಷ್ಟಾಗಿ 370 ತೆಗೆದು 7 ಲಕ್ಷ ಸೈನಿಕರನ್ನ ಕಾಶ್ಮೀರದಲ್ಲಿ ಇಟ್ಟ ಮೇಲೂ ನಾನು 25ರ ಡಾಟಾ ನೋಡ್ತಾ ಇದ್ದೆ, 65 ಟೆರರ್ ಅಟ್ಯಾಕ್ಗಳು ನಡೆದಿದ್ದಾವೆ. 65 ಟೆರರ್ ಅಟ್ಯಾಕ್ಗಳು. ಈಗ ಹೇಳಿ, ಕಾಂಗ್ರೆಸ್ ಏನ್ ಮಾಡಿದೆ? 82% ಕಡಿಮೆ ಮಾಡಿದೀವಿ, ಇವರು 1% ಕಡಿಮೆ ಆಗಿಲ್ಲ. ಅಂದ್ರೆ ಸುಳ್ಳನ್ನ, ದೇಶದ ವಿಷಯ ಮತ್ತೆ ಧರ್ಮದ ವಿಷಯ ಬಂದಾಗ ಭಾವನಾತ್ಮಕವಾಗಿ ಕನೆಕ್ಟ್ ಆಗ್ತಾರೆ ಜನ. ಇದು ಸುಳ್ಳುಗಳು. ಪ್ರತಿ ಒಂದು ಅಂಕಿಅಂಶ, ಒಳನುಸುಳುವಿಕೆ, ಕದನ ವಿರಾಮ ಉಲ್ಲಂಘನೆ, ಕಲ್ಲೆಸೆತ, ನೀವು ಯಾವುದನ್ನೇ ತಗೊಳ್ಳಿ, ಮನಮೋಹನ್ ಸಿಂಗ್ ರವರ ಸರ್ಕಾರದಲ್ಲಿ ನೀವು ಎದೆ ಉಬ್ಬಿಸಿ ತಲೆ ಎತ್ತಿ ಉತ್ತರ ಕೊಡುವ ಅಂಕಿ ಅಂಶಗಳು ನಿಮ್ಮ ಪರವಾಗಿದೆ ಅಂತ ಹೇಳ್ಕೊಂಡು ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್.